ಉಡುಪಿಯ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ನನ್ನನ್ನು ಕೂಡಿ ಹಾಕಿ ಕೆಲಸ ಮಾಡಿಸಿದ್ದಾರೆ ಎಂಬ ಮೆಕ್ಯಾನಿಕ್ ಶ್ರೀಕಾಂತ್ ರೆಡ್ಡಿ ಅವರ ಆರೋಪ ಸುಳ್ಳು ಎಂದು ಡಿಪೋ ಮ್ಯಾನೇಜರ್ ಉದಯ್ ಶೆಟ್ಟಿ ಹೇಳಿದ್ದಾರೆ. ಶ್ರೀಕಾಂತ್ ರೆಡ್ಡಿ ವೈಯಕ್ತಿಕವಾಗಿ ಸ್ವಇಚ್ಛೆಯಿಂದ ಕೆಲಸಕ್ಕೆ ಬಂದಿದ್ದಾರೆ. ಅವನನ್ನು ನಾವು ಕಚೇರಿಯಿಂದ ಕೆಲಸಕ್ಕೆ ಕರೆದಿಲ್ಲ. ಇವತ್ತು ನಮ್ಮ ಘಟಕದಲ್ಲಿ ತಾಂತ್ರಿಕ ಸಿಬ್ಬಂದಿಗಳು ವರದಿ ಮಾಡಿಲ್ಲ. ಚಾಲನಾ ಸಿಬ್ಬಂದಿಗಳು ಕೂಡ ಇವತ್ತು ಕರ್ತವ್ಯಕ್ಕೆ ಬಂದಿಲ್ಲ. ಹಾಗಿದ್ದರೂ ಆತ ಒಬ್ಬನೇ ಬಂದು ಕೆಲಸಕ್ಕೆ ವರದಿ ಮಾಡಿಕೊಂಡಿದ್ದಾನೆ. ಶ್ರೀಕಾಂತ್ ರೆಡ್ಡಿ ಓರ್ವ ಮದ್ಯ ವ್ಯಸನಿ, ಪದೇ ಪದೇ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಪ್ರವೃತ್ತಿ ಉಳ್ಳವನಾಗಿದ್ದಾನೆ. ಪ್ರಚಾರಕ್ಕಾಗಿ ಮಾಧ್ಯಮಗಳ ಮುಂದೆ ಕಟ್ಟುಕತೆ ಹೇಳಿದ್ದಾನೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ಸಂಸ್ಥೆಯ ಇಮೇಜ್ ಹಾಳು ಮಾಡಲು ಈ ರೀತಿಯ ಹೇಳಿಕೆ ನೀಡಿದ್ದಾನೆ. ನಾನು ಆತನ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕಿಲ್ಲ ಎಂಬುದಾಗಿ ಉಡುಪಿಯ ಕೆಎಸ್ಆರ್ಟಿಸಿ ಮ್ಯಾನೇಜರ್ ಉದಯ್ ಶೆಟ್ಟಿ ಸ್ಪಷ್ಟನೆ ನೀಡಿದ್ದಾರೆ. ಶ್ರೀಕಾಂತ್ ರೆಡ್ಡಿ ಮೆಕ್ಯಾನಿಕ್ ಇವತ್ತು ಸ್ವತಂತ್ರವಾಗಿ ವೈಯಕ್ತಿಕವಾಗಿ ಇವತ್ತು ಕೆಲಸಕ್ಕೆ ವರದಿ ಮಾಡಿಕೊಂಡಿದ್ದು, ಅವರನ್ನು ನಾವು ಕೆಲಸಕ್ಕೆ ಬನ್ನಿ ಅಂತಲೂ ಹೇಳಲಿಲ್ಲ. ಈ ಘಟಕದಲ್ಲಿ ಯಾವುದೇ ಒಬ್ಬ ತಾಂತ್ರಿಕ ಸಿಬ್ಬಂದಿ ವರದಿ ಮಾಡಿಕೊಂಡಿಲ್ಲ. ಚಾಲನಾ ಸಿಬ್ಬಂದಿಗಳು ಸಹ ಯಾವುದೇ ಒಬ್ಬರು ಕರ್ತವ್ಯಕ್ಕೆ ಬಂದಿರುವುದಿಲ್ಲ. ಇವತ್ತು ಆದಾಗ್ಯೂ ಅವರು ವೈಯಕ್ತಿಕವಾಗಿ ಒಬ್ಬರೇ ಕೆಲಸಕ್ಕೆ ವರದಿ ಮಾಡಿಕೊಂಡಿರ್ತಾರೆ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇವತ್ತಿಗೂ ಇವಾಗಲೂ ಸಹ ನಮ್ಮೊಂದಿಗೆ ಪೊಲೀಸರಿದ್ದಾರೆ. ಅವರು ಶ್ರೀಕಾಂತ್ ರೆಡ್ಡಿ ಒಬ್ಬರು ಮದ್ಯವ್ಯಸನಿಯಾಗಿದ್ದು ಪದೇ ಪದೇ ಕೆಲಸಕ್ಕೆ ಗೈರು ಹಾಜರಾಗುವ ಪ್ರವೃತ್ತಿ ಉಳ್ಳವರಾಗಿರುತ್ತಾರೆ. ಇವತ್ತಿನ ದಿವಸ ಅವರು ಈ ಒಂದು ಕಟ್ಟುಕತೆಯನ್ನು ಸುಳ್ಳು ಕಥೆಯನ್ನು ಹೇಳಿ ಪ್ರಚಾರಕ್ಕೋಸ್ಕರ ಹಾಗೂ ಸಂಸ್ಥೆಯ ಒಂದು ಏನು ಇಮೇಜ್ ಏನಿದೆ ಅದನ್ನು ಹಾಳು ಮಾಡಲಿಕ್ಕೋಸ್ಕರ